ಕೆಂಪು ಕಲ್ಲಿನ ಕೋರೆಯಿಂದ ನಮಗೆ ತರಗತಿ ಕೇಳಲು ಆಗ್ತಾ ಇಲ್ಲ. ಧೂಳಿನಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಸೇರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಕಲ್ಲಿನ ಕೋರೆಯ ವಿರುದ್ಧ ಮಂಗಳೂರು ನಗರ ಹೊರವಲಯದ ಇನೋಳಿಯಲ್ಲಿ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿ ಹಾಗೂ ಉಪನ್ಯಾಸಕರಿಂದ ಪ್ರತಿಭಟನೆ ನಡೆಯಿತು. ಇದು ಕಾಲೇಜಿನಲ್ಲಿ ಪರೀಕ್ಷೆಯ ದಿನವಾದರೂ ಪರೀಕ್ಷೆ ಆರಂಭವಾಗುವ ಮೊದಲು ಬೆಳಗ್ಗೆ ಕಾಲೇಜಿನ ಗೇಟ್ ಬಳಿಯಿಂದ ಕೋರೆಯ ಬಳಿಗೆ ವಿದ್ಯಾರ್ಥಿಗಳು ಜಾಥಾ ನಡೆಸಲು ತಯಾರಿ ನಡೆಸ್ತಾ ಇರುವ ವೇಳೆ ಪ್ರತಿಭಟನಾ ಜಾಥಾಕ್ಕೆ ಕೋರೆ ಮಾಲೀಕರು ಹಾಗೂ ಕಾರ್ಮಿಕರು ಅಡ್ಡಿಪಡಿಸಿದ್ರು. ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಯಿತು. ಆಗ ಮಧ್ಯ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿದ್ರು. ಕೊನೆಗೆ ಕೋರೆ ಮಾಲೀಕರು ಹಾಗೂ ಕಾಲೇಜು ಆಡಳಿತ ಮಂಡಳಿಯೊಂದಿಗೆ ಸಂಧಾನ ಸಭೆ ನಡೆಸುವ ಬಗ್ಗೆ ಮಾತುಕತೆ ನಡೆದಿದೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು, ಕಾಲೇಜಿನ ಸುತ್ತಮುತ್ತಲಿರುವ ಕೆಂಪು ಕಲ್ಲಿನ ಕೋರೆಯಿಂದ ಉಂಟಾಗುವಂತಹ ಶಬ್ದದಿಂದ ತರಗತಿ ಕೇಳಲು ಆಗ್ತಾ ಇಲ್ಲ. ಜೊತೆಗೆ ಪರೀಕ್ಷಾ ಸಮಯದಲ್ಲಿ ಅಭ್ಯಾಸ ನಡೆಸಲು ಆಗ್ತಾ ಇಲ್ಲ. ಇನ್ನು ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಇದರಿಂದ ನಿದ್ರೆ ಮಾಡಲು ಕೂಡ ಆಗ್ತಾ ಇಲ್ಲ. ಕಾಲೇಜಿನ ಆವರಣದಲ್ಲಿ ವಿಪರೀತ ಧೂಳು ಇದೆ. ನಮ್ಮ ವಸ್ತು ಹಾಗೂ ಬಟ್ಟೆ ಬರೆಗಳು ಧೂಳಿನಿಂದ ಕೂಡಿದೆ. ಆದ್ರಿಂದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಪ್ರತಿಭಟನೆಯ ವೇಳೆ ಸ್ಥಳಕ್ಕೆ ಬಂದ ಕೋರೆ ಮಾಲೀಕರು ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾವು ರಾಜಧನ ಕಟ್ಟಿಯೇ ಕಲ್ಲಿನ ಕೋರೆ ನಡೆಸ್ತಾ ಇದ್ದೇವೆ. ಇದರಿಂದ ಹಲವು ಕುಟುಂಬಗಳು ದಿನದುಡ್ತಾ ಇವೆ. ಇಲ್ಲಿ ಮಾತ್ರವಲ್ಲ, ಎಲ್ಲ ಕಡೆಯೂ ಈ ಗಣಿಗಾರಿಕೆ ನಡೀತಾ ಇದೆ. ಈ ಬಗ್ಗೆ ನಾವು ಕೋರ್ಟ್ಗೆ ಹೋಗ್ತೇವೆ ಅಂತ ಹೇಳಿದ್ರು. ಪ್ರಕೃತಿ ನಾಶ, ಪ್ರಕೃತಿ ನಾಶ. ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಶಬ್ದ ಮಾಲಿನ್ಯ ಆಗ್ತಾ ಇದೆ. ಪಾಠಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಮತ್ತು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇರೋದ್ರಿಂದ ನಮ್ಮ ಹಸಿರು ಕಟ್ಟಡ ಆಗಿದ್ರೂ ನಮಗೆ ತುಂಬ ಮಾಲಿನ್ಯ ಆಗ್ತಾ ಇದೆ. ಹಲವು ಧೂಳು ಮತ್ತು ಡಸ್ಟ್ ಪಾರ್ಟಿಕಲ್ಗಳೆಲ್ಲ ನಮಗೆ ಬರ್ತಾ ಇರೋದ್ರಿಂದ ಸರಿಯಾಗಿ ನಾವು ಓಡಾಡೋಕ್ಕೂ ಸಹ ಆಗ್ತಾ ಇಲ್ಲ. ಮತ್ತು ಇಲ್ಲೇ ನಾವು ನಮ್ಮ ವಿದ್ಯಾರ್ಥಿ ನಿಲಯ ಇರೋದ್ರಿಂದ ಇದು ಸಂಜೆವರೆಗೂ ಮುಂದುವರಿತಾ ಇದೆ. ಹೀಗೆ ಸಂಜೆವರೆಗೂ ಮುಂದುವರಿತಾ ಇರೋದ್ರಿಂದ ಇಲ್ಲಿ ಓಡಾಡ್ತಾ ಇರೋ ಲಾರಿ ಮತ್ತು ಬೇರೆ ಕಡೆಯಿಂದ ಕಲ್ಲುಗಳನ್ನು ತಂದು ಗಣಿಗಾರಿಕೆ ಮಾಡ್ತಾ ಇರೋದು ನಮ್ಮ ಆರೋಗ್ಯಕ್ಕೆ ಮತ್ತು ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಹಾಗೆ ಅದಲ್ಲದೆ ಇವರು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ. ನಾವು ಇವ್ರಿಗೆ ಮನವಿ ಶಾಂತಿ ರೀತಿಯಲ್ಲಿ ಮನವಿ ಸಲ್ಲಿಸಿದ್ವಿ. ಆದರೂ ಯಾವುದೇ ರೀತಿಯಾದಂಥ ಸೂಕ್ತ ಪ್ರತಿಕ್ರಿಯೆ ನಮಗೆ ಬರಲಿಲ್ಲ. ಹಾಗಾಗಿ ನಾವು ನಮಗೆ ತೊಂದರೆ ಆಗ್ತಾ ಇದೆ. ಅದಲ್ಲದೆ ಇದೇ ರೀತಿ ಇವರು ಗಣಿಗಾರಿಕೆ ಮಾಡ್ತಾ ಇದ್ದರೆ ಪರಿಸರಕ್ಕೆ ತೊಂದರೆ ಆಗುತ್ತೆ. ಆ ಪರಿಸರಕ್ಕೆ ತೊಂದರೆ ಆಗೋದನ್ನು ನಿಲ್ಲಿಸೋದಕ್ಕೋಸ್ಕರ ನಾವು ಪರಿಸರ ಉಳಿಸಿ ಅಂತ ಬೇಡ್ಕೊಳ್ತಾ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಗಣಿಗಾರಿಕೆಯಿಂದ ತುಂಬ ತೊಂದರೆ ಆಗ್ತಿದೆ ನಮಗೆ. ಅಂದರೆ ಸೌಂಡ್ ಎಲ್ಲ ಬರ್ತಿರುತ್ತೆ ತುಂಬ, ಆಮೇಲೆ ಧೂಳೆಲ್ಲ ಬರ್ತಾ ಇರುತ್ತೆ. ಅದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತೊಂದರೆ ಆಗ್ತಿದೆ. ನಂತರ ಮತ್ತು ಕಾಲೇಜಲ್ಲಿ ಓದೋದಕ್ಕೂ ಪ್ರಾಬ್ಲಮ್ ಆಗ್ತಿದೆ. ಮತ್ತು ನಾವು ಹಾಸ್ಟೆಲಲ್ಲಿ ಇರೋದ್ರಿಂದ ನೈಟೆಲ್ಲ ಸೌಂಡ್ ಆಗ್ತಿರುತ್ತೆ ಫುಲ್ಲು. ಅದರಿಂದ ತೊಂದರೆ ಆಗ್ತಿದೆ. ಮತ್ತು ನಮ್ಮ ಪರಿಸರ ಮಾಲಿನ್ಯ ಕೂಡ ಆಗ್ತಿರುತ್ತೆ. ಈ ಗಣಿಗಾರಿಕೆಯಿಂದ ಸುಮ್ಮನೆ ಪರಿಸರಕ್ಕೂ ತೊಂದರೆ ಆಗ್ತಿರುತ್ತೆ, ನಮ್ಮ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತಿರುತ್ತೆ. ನಮ್ಮ ವಿದ್ಯಾಭ್ಯಾಸನೂ ನಾವು ಮಾಡೋದಕ್ಕೆ ಸ್ವಲ್ಪ ಅನುಮತಿ ಮಾಡಿಕೊಡ್ಬೇಕು ಮತ್ತು ನಮ್ಮ ಪರಿಸರನೂ ಕೂಡ ಉಳಿಸ್ಬೇಕಾಗಿದೆ. ಆದ್ದರಿಂದ ಈ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ.